ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅನುಷಾ ತುಷಾರ್ ಸುವರ್ಣ. ಇದು ನನ್ನ ಮೊದಲನೇ ವ್ಲಾಗ್. ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಈ ಚಾನಲ್ನಲ್ಲಿ ನಿಮಗೆ ನನ್ನ ಡೈಲಿ ಲೈಫ್ ಬಗ್ಗೆ, ಕುಕಿಂಗ್, ಟ್ರಾವೆಲ್ ವ್ಲಾಗ್ಸ್, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸನ್ನು ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಫ್ರೆಂಡ್ಸ್, ನಾವಿವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಇಲ್ಲಿ ಡ್ರೈವ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ತುಷಾರ್ ಸುವರ್ಣ. ನಮ್ಮ ಜೊತೆ ನನ್ನ ಅತ್ತೆ ಮತ್ತು ಅವರ ತಂಗಿ ಬಂದಿದ್ದಾರೆ. ನಾವು 4 ಜನ ಒಟ್ಟಿಗೆ ಹೋಗ್ತಾ ಇದ್ದೇವೆ. ನಾವು ಮನೆಯಿಂದ ಸುಮಾರು ಒಂದು 7 ಗಂಟೆ ಹೊತ್ತಿಗೆ ಹೊರಟಿದ್ದೇವೆ. ಸ್ವಲ್ಪ ಲೇಟ್ ಆಯಿತು ಹೊರಡಲಿಕ್ಕೆ, ಬಟ್ ಅಡ್ಡಿಲ್ಲ. ನಾವು ಆಲ್ಮೋಸ್ಟ್ 1 ಗಂಟೆ ಆಯಿತು ಈಗ ಹೊರಟು. ಇನ್ನೊಂದು ಗಂಟೆಯಲ್ಲಿ ಧರ್ಮಸ್ಥಳ ಮುಟ್ಬೋದು. ನಾವಲ್ಲಿ ಮುಟ್ಟಿದ ಮೇಲೆ ನಿಮಗೆ ನಾನು ದೇವಸ್ಥಾನವನ್ನು ತೋರಿಸ್ತೇನೆ. ಉಡುಪಿ ಧರ್ಮಸ್ಥಳಕ್ಕೆ ಬರುವ ರೂಟ್ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲ ಕಡೆ ಗ್ರೀನರಿ ನೋಡ್ಲಿಕ್ಕೆ ಸಿಗ್ತದೆ. ನಮಗೂ ತುಂಬ ಖುಷಿ ಆಯಿತು ಇಲ್ಲಿ ಈ ರೂಟಲ್ಲಿ ಡ್ರೈವ್ ಮಾಡ್ಕೊಂಡು ಬರಲಿಕ್ಕೆ. ನಮ್ಮದು ದೇವರ ದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ನನಗೆ ಒಳಗಡೆ ಏನು ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ತುಂಬ ರಶ್ ಇದ್ದಿತ್ತು. ನೀವು ಇಲ್ಲಿ ದೇವಸ್ಥಾನದಿಂದ ಹೊರಗೆ ಬರುವಾಗ ನಿಮಗೆ ಸಣ್ಣ ಸಣ್ಣ ಶಾಪ್ ಸಿಗ್ತದೆ. ಇಲ್ಲಿ ನಿಮಗೆ ದೇವರ ಫೋಟೋಸ್, ಮನೆಗೆ ಯೂಸ್ ಆಗುವಂಥ ಡೆಕೋರೇಟಿವ್ ಐಟಮ್ಸ್, ಫ್ಯಾನ್ಸಿ ಐಟಮ್ಸ್ ಎಲ್ಲ ಸಿಗ್ತದೆ. ನಿಮ್ಗೆ ಯಾವ್ದು ಬೇಕಾದ ಪರ್ಚೇಸ್ ಮಾಡ್ಬೋದು. ನಾವಿವಾಗ ಶ್ರೀ ಸದಾಶಿವ ರುದ್ರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿದು ಏನು ವಿಶೇಷತೆ ಅಂದರೆ, ಇಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಇಚ್ಛೆ ಇದ್ದರೆ, ಅದು ಮನೆ ಕಟ್ಟೋದು ಇರ್ಬೋದು, ಅಥವಾ ಮಕ್ಕಳ ಎಜುಕೇಷನ್ ಬಗ್ಗೆ ಇರ್ಬೋದು, ಮಕ್ಕಳಾಗದೆ ಇರೋರಿಗೆ, ಅಥವಾ ಆರೋಗ್ಯ ಸರಿ ಇಲ್ಲದಿದ್ರೆ, ಇಲ್ಲಿ ಬಂದು ಭಕ್ತಿಯಿಂದ ಹರಕೆ ಹೇಳ್ಕೊಂಡ್ರೆ ಅದು ಈಡೇರ್ತದೆ ಅಂತ ಒಂದು ನಂಬಿಕೆ ಇದೆ. ನೀವು ಹೇಳ್ಕೊಂಡ ಹರಕೆ ಈಡೇರಿದ ನಂತರ ಇಲ್ಲಿಗೆ ಬಂದು ಮಣ್ಣಿನ ಗೊಂಬೆ ರೀತಿಯಲ್ಲಿ ನೀವು ಹರಕೆಯನ್ನು ತೀರಿಸ್ಬೋದು. ಹರಕೆಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳು ಇಲ್ಲಿ ದೇವಸ್ಥಾನದಲ್ಲೇ ಸಿಗ್ತದೆ ನಿಮಗೆ. ನಾವಿವಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸುಬ್ರಹ್ಮಣ್ಯ ಕ್ಷೇತ್ರ ಪುರಾತನ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ. ನಾವಿಲ್ಲಿ ಪ್ರತಿ ಸಲ ಬಂದಾಗಲೂ ಫಸ್ಟ್ ನಾವು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ, ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಎಲ್ಲ ಮಾಡ್ತೇವೆ. ನಾವಿಲ್ಲಿ ದೇವಸ್ಥಾನಕ್ಕೆ ಬರುವಾಗ 3:30 ಆಗಿ ಹೋಗಿತ್ತು. ಅದರಿಂದ ಜನ ಸ್ವಲ್ಪ ಕಡಿಮೆ ಇದ್ದರು. ಜಾಸ್ತಿ ಲೈನ್ನಲ್ಲಿ ನಿಲ್ಲಿಕ್ಕೆ ಸಿಗಲಿಲ್ಲ. ದೇವರ ದರ್ಶನ ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು.
ಇಲ್ಲಿ ನಿಯೋ ಮೈಸೂರು ಕೆಫೆ ರೆಸ್ಟೋರೆಂಟ್ ಅಂತ ಇದೆ. ತುಂಬಾ ವರ್ಷದಿಂದ ಇದೆ ಇದು ರೆಸ್ಟೋರೆಂಟ್. ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಾಗ ಪ್ರತಿ ಸಲ ನಾವು ಇದೇ ರೆಸ್ಟೋರೆಂಟಿಗೆ ಬರ್ತೇವೆ ತಿಂಡಿ ತಿನ್ಲಿಕ್ಕೆ. ಎಲ್ರಿಗೂ ತುಂಬಾ ಹಸುವಾಗ್ತಾ ಇದ್ದಿತ್ತು. ಇಲ್ಲಿಂದ ನಮಗೆ ಉಡುಪಿಗೆ 3 ಗಂಟೆ ಜರ್ನಿ ಇದೆ. ಅದಕ್ಕೆ ಏನಾದ್ರೂ ಒಂದು ತಿನ್ಕೊಂಡು ಹೋಗುವ ಅಂತ ಬಂದಿದ್ದೇವೆ ಈಗ. ನಾವಿವಾಗ ಮನೆಗೆ ಹೋಗ್ತಾ ಇದ್ದೇವೆ. ನಮಗೆ 3 ದೇವಸ್ಥಾನದಲ್ಲಿ ಸಹ ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ ಎಲ್ಲ ಆಯಿತು. ತುಂಬ ಖುಷಿ ಆಯಿತು ಎಲ್ರಿಗೂ. ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಖುಷಿ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು. ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೇನೆ, ನೀವು ಚೆಕ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಥ್ಯಾಂಕ್ ಯು.